ಸುಳ್ಯ ತಾಲೂಕು ಭೂತಾರಾಧನೆಯಲ್ಲಿ ಮುಂಚೂಣಿಯಲ್ಲಿದ್ದು ತಲೆತಲಾಂತರಗಳಿಂದ ನಡೆದುಕೊಂಡು ಆಚರಿಸಿಕೊಂಡು ಬರುವ ಸಂಸ್ಕಾರಯುತವಾದ ಕಟ್ಟುಪಾಡುಗಳು ಇಂದು ಉಳಿದುಕೊಂಡಿದೆ. ಅದಕ್ಕೆ ಸಾಕ್ಷಿಯಾಗಿ ಸುಳ್ಯ ತಾಲೂಕಿನ ಮಂಡೆಕೊಲ್ಲಲ್ಲಿ ನಡೆಯುವ ಅಡ್ಡಣಪೆಟ್ಟು ಎಂದ್ರೆ ಏನು ಎಂಬ ಕುತೂಹಲಕಾರಿ ಪ್ರಶ್ನೆಗಳು ಇಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಜನಸಾಮಾನ್ಯರಿಗೆ ತಮ್ಮ ಮನಸ್ಸಿನಲ್ಲೇ ಉಳಿದುಕೊಳ್ಳಬಹುದು. ಆದರೆ ಮಂಡೆಕೋಲಿನಲ್ಲಿ ನಡೆಯುವ ಈ ಕಟ್ಟುಪಾಡು ವಿಶೇಷವಾದುದು. ಗ್ರಾಮದ 4 ಊರುಗಳ ಅಥವಾ ಮನೆತನಗಳ ನಡುವೆ ಹೊಡೆದಾಟ ನಡೆಯಬೇಕು. ದೈವ ಬಂದು ಅದನ್ನ ಬಿಡಿಸಬೇಕು. ಆನಂತರ ಸಂಧಾನ ನಡೆಯಬೇಕು. ಹೀಗಾದ್ರೆ ಊರಲ್ಲಿ ಮುಂದೆ ಗಲಾಟೆ ನಡೆಯದೆ ಸೌಹಾರ್ದತೆ ನೆಲೆಸುತ್ತದೆ ಎಂಬ ಹಿಂದಿನ ಪ್ರತೀತಿ ಪ್ರಕಾರ ನಡೆದುಕೊಂಡು ಬಂದಿದೆ. ಅಡ್ಡಣಪೆಟ್ಟು ಎನ್ನುವುದು ಗ್ರಾಮ್ಯ ಪದ. ಅಡ್ಡಣ ಎಂದರೆ ಗುರಾಣಿ ಎಂದರ್ಥ. ತಮ್ಮನ್ನ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಮುಂಚಾಚುವ ಸಾಧನ ಈ ಗುರಾಣಿ. ಒಂದು ಕೈಯಲ್ಲಿ ಗುರಾಣಿ ಎದ್ರೆ ಮತ್ತೊಂದು ಕೈಯಲ್ಲಿ ಬೆತ್ತ ಹಿಡಿದು ಹೋರಾಟ ನಡೆಯುತ್ತದೆ. ಈ ಪರಂಪರೆಯ ಸ್ಪರ್ಶಕ್ಕೆ ಜನಸಾಗರ ಸಾಕ್ಷಿಯಾಯಿತು. ಅಡ್ಡಣಪೆಟ್ಟು ಆಚರಣೆ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯವಾಗಿದೆ. ಮಂಡೆಕೋಲಿನಲ್ಲಿ ನಡೆಯುವ ಈ ಕಟ್ಟುಪಾಡು ವಿಶೇಷವಾದುದು. ಗ್ರಾಮದ 4 ಊರುಗಳ ಅಥವಾ ಮನೆತನಗಳ ನಡುವೆ ಹೊಡೆದಾಟ ನಡೆಯುತ್ತದೆ. ದೈವ ಬಂದು ಅದನ್ನ ಬಿಡಿಸುತ್ತದೆ. ನಂತರ ಸಂಧಾನ ನಡೆಯುತ್ತದೆ. ಹೀಗಾದ್ರೆ ಊರಲ್ಲಿ ಮುಂದೆ ಗಲಾಟೆ ನಡೆಯದೆ ಸೌಹಾರ್ದತೆ ನೆಲೆಸುತ್ತದೆ ಎಂಬುದು ಪ್ರತೀತಿ. ಅದರಂತೆ ಅಡ್ಡಣಪೆಟ್ಟು ನಡೆದುಕೊಂಡು ಬಂದಿದೆ. ಪುರಾತನ ಕಾಲದಲ್ಲಿ 4 ಊರು ಅಂದ್ರೆ ಮುರೂರು, ಮಾವಚಿ, ಬೊಳಗಲ್ಲು, ಕೇನಾಚೆ ಕುಟುಂಬದವರ ಹೊಡೆದಾಟ ನಡೆಯುತ್ತಿದ್ದು, ಆ ವೇಳೆ ಉಳ್ಳಾಕಲು ದೈವ ಬಂದು ಬಿಡಿಸುವುದು ಪ್ರತೀತಿ. ಸಂಪ್ರದಾಯದ ಪ್ರಕಾರ 4 ಊರಿನ 4 ಗೌಡರು ಸಮವಸ್ತ್ರ ಧರಿಸಿ ದಂಡ ಹಿಡಿದು ಎದುರು ಬದುರು ಹೋರಾಡಲು ಸಿದ್ಧರಾಗ್ತಾರೆ. ಆಯಾಯ ಊರಿನ ಪ್ರಮುಖರು ಹೋರಾಟಕ್ಕೆ ಪ್ರೇರೇಪಿಸುತ್ತಾರೆ. ಈ ಸಂದರ್ಭದಲ್ಲಿ ಬೆನ್ನು ಹಾಕಿ ನಿಂತ ಭೂತ ಹೊಡೆದಾಟದ ಮಧ್ಯೆ ಮುನ್ನುಗ್ಗಿ ಜಗಳ ಬಿಡಿಸಿ ಸಂಧಾನ ನಡೆಸುತ್ತದೆ. ಅಡ್ಡಣಪೆಟ್ಟು ನಡೆದರೆ ಊರಿನಲ್ಲಿ ಯಾವುದೇ ಕಲಹ, ಹೊಡೆದಾಟ ನಡೆಯುವುದಿಲ್ಲ ಎಂಬ ನಂಬಿಕೆ ಈ ಆಚರಣೆಯಲ್ಲಿದ್ದು, ಈ 4 ಮನೆತನದ ಜಗಳ ಬಿಡಿಸಿ ಸೌಹಾರ್ದದೊಂದಿಗೆ ಗ್ರಾಮದ ಎಲ್ಲಾ ಜನರು ಬದುಕಿ ಎನ್ನುವ ಸಂದೇಶವು ಈ ಸಾಂಪ್ರದಾಯಿಕ ಆಚರಣೆಯಲ್ಲಿದೆ ಎಂದು ಗ್ರಾಮದ ಹಿರಿಯರು ಹೇಳುತ್ತಾರೆ. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.